महाकाय कोटि सूर्य समप्रभा गुरु साक्षात् परब्रह्मा तस्मै श्री गुरवे नमः। नित्यं पद्मालया देवी सा मां पातु सरस्वती। श्री गणेश शिवन कुमार श्रुतजन विनुत प्रभो। श्री गणेश शिवन कुमार श्रुतजन विनुत प्रभो। श्रुतजन विनुत प्रभो। श्रुतजन विनुत प्रभो। श्रुतजन विनुत दया करो मां शिव शंकरी कृपा करो रक्षा करो मां सर्वेश्वरी रक्षा करो मां परमेश्वरी कृपा करो मां शिव शंकरी परमेश्वरी कृपा करो मां शिव शंकरी शरणं शरणं श्री राम शरणं शरणं श्री राम करुणासमुद्र श्री राम करुणासमुद्र श्री राम कौसल्यतनया श्री राम कौसल्यतनया श्री राम। रामकृष्ण गोविंद नारायण रामकृष्ण गोविंद नारायण कृष्ण राम गोविंद नारायण कृष्ण राम गोविंद नारायण रामकृष्ण गोविंद नारायण रामकृष्ण गोविंद नारायण क्षीराब्धिशयन नारायण क्षीराब्धिशयन नारायण
ಶಿವ ಶಂಭೋ ಶಂಕರ ಹರ 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 ಶಂಭೋ ಶಂಕರ ಹರ 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 ಶಂಭೋ ಶಂಕರ ಶಿವ 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 ಶಂಭೋ ಶಂಕರ ಶಿವ 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 ಶಂಭೋ ಶಂಕರ ಜಯ ಪರಮೇಶ ಜಯ ಜಗದೀಶ ಜಯ ಪರಮೇಶ ಜಯ ಜಗದೀಶ ರಾಘವೇಶ ಶಿವ ಶಂಭೋ ಶಂಕರ ಜಯ ರಾಘವೇಶ ಶಿವ ಶಂಭೋ ಶಂಕರ ಹರ 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 ಶಂಭೋ ಶಂಕರ ಹರ 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 ಶಂಭೋ ಶಂಕರ ಶಿವ 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 ಶಂಭೋ ಶಂಕರ ಶಿವ 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 ಶಂಭೋ ಶಂಕರ ಜಯ ಪರಮೇಶ ಜಯ ಜಗದೀಶ ಜಯ ಪರಮೇಶ ಜಯ ಜಗದೀಶ ರಾಘವೇಶ ಶಿವ ಶಂಭೋ ಶಂಕರ ರಾಘವೇಶ ಶಿವ ಶಂಭೋ ಶಂಕರ ಹರ 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 ಶಂಭೋ ಶಂಕರ ಹರ 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 ಶಂಭೋ ಶಂಕರ ಶಿವ 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 ಶಂಭೋ ಶಂಕರ ಶಿವ 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 ಶಂಭೋ ಶಂಕರ ಸರ್ವ ಮಾತೆಯರಿಗೆ ಮಹಿಳೆಯರಿಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಇನ್ನೇನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಆರಂಭಿಸಲಿದ್ದಾರೆ ನಮ್ಮ ಸಂಸ್ಥೆಯ ಚೇರ್ಮನ್ ಹಾಗೂ ಆಡಳಿತ ನಿರ್ದೇಶಕರಾಗಿರುವ ಶ್ರೀ ಕೇಶವ ಪ್ರಸಾದ್ ಗುರುವಿನವರು. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೇಯ ಚಕ್ಷುರ್ಮೀಲಿತನ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಗಣಪತಿಗೆ ನಮಸ್ಕರಿಸುತ್ತಾ ಸ್ಥಳ ಸಾನ್ನಿಧ್ಯ ಉಳ್ಳಾಸಿ ಹಾಗೂ ಎಲ್ಲ ದೇವದೇವರುಗಳನ್ನು ನಮಸ್ಕರಿಸುತ್ತಾ ಶ್ರೀ ಗುರು ರಾಘವೇಶ್ವರ ಸ್ವಾಮಿಗಳನ್ನು ಈ ಕುಂಕುಮಾರ್ಚನ ಸಂದರ್ಭದಲ್ಲಿ ಸ್ಮರಿಸುತ್ತಾ ಬಂದಂತಹ ಎಲ್ಲ ಮಾತೆಯರಿಗೆ ಹಾರ್ದಿಕ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಪ್ರತ್ಯಕ್ಷ ಲಕ್ಷ್ಮಿಯ ಆಲಯ ಬಂಗಾರದ ಅಂಗಡಿ. ಯಾಕೆಂತ ಹೇಳಿದ್ರೆ ಬಂಗಾರ ಅಂತ ಹೇಳಿದ್ರೆ ಲಕ್ಷ್ಮಿ. ಆ ಲಕ್ಷ್ಮಿ ಎಲ್ಲ ಕಣ್ಣು ನೋಡಿದಲ್ಲೆಲ್ಲ ಕಾಣುವಂತ ಜಾಗ ಯಾವುದು ಅಂತ ಹೇಳಿದ್ರೆ ಅದು ಬಂಗಾರದ ಅಂಗಡಿ. ಸೊ ಹಾಗಾಗಿ ಭಾವನಾತ್ಮಕವಾಗಿ ಅನಿಸ್ತಾ ಇದೆ ಈ ಬಂಗಾರದ ಅಂಗಡಿ ಅಂತ ಹೇಳಿದ್ರೆ ಅದು ಲಕ್ಷ್ಮೀ ದೇವಿಯ ಸಾನ್ನಿಧ್ಯ. ಸೊ ಹಾಗಾಗಿ ಅಲ್ಲಿ ನಾವೆಲ್ಲರೂ ಇವತ್ತು ಕುಂಕುಮಾರ್ಚನೆ ಮಾಡಲಿಕ್ಕೆ ಸೇರಿದ್ದೇವೆ. ಪ್ರಥಮವಾಗಿ ನಮಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಧರಿಸಿ ಬಂಗಾರ ಅಂತ ಹೇಳಿದ್ರೆ ಅದು ಕಾಲಾತೀತ. ಬಂಗಾರ ಅಂತ ಹೇಳಿದ್ರೆ ಅದು ದೇಶಾತೀತ. ಬಂಗಾರ ಅಂತ ಹೇಳಿದ್ರೆ ಅದು ಆಡಳಿತಾತೀತ. ಬಂಗಾರ ಅಂತ ಹೇಳಿದ್ರೆ ಅದು ಸಮಯಾತೀತ. ಈಗಾಗಲೇ ಕಾಲಾತೀತ ಹೇಳಿದೆ. ಅಂದ್ರೆ ಹರಪ್ಪ ಮೊಹೆಂಜೊದಾರೋ ಕಾಲದಿಂದ ಇಂದಿನವರೆಗೆ ಆಡಳಿತಗಳು ಬದಲಾಗ್ತಾ ಬಂದಿದೆ. ಆಗಿನ ಆಡಳಿತ, ಅನಂತರ ಅಶೋಕನ ಆಡಳಿತ, ಅನಂತರ ಬಂದಂತಹ ಮೊಘಲರ ಆಡಳಿತ, ಬ್ರಿಟಿಷರ ಆಡಳಿತ, ಮೌರ್ಯರ ಆಡಳಿತ, ಚೋಳರ ಆಡಳಿತ, ನಂತರ ಬಂದ ಬ್ರಿಟಿಷರ ಆಡಳಿತ, ಅನಂತರ ಬಂದಂತಹ ಕಾಂಗ್ರೆಸ್ ಆಡಳಿತ, ಈಗಿರುವಂತಹ ಬಿಜೆಪಿ ಆಡಳಿತ, ಮುಂದೆ ಬರುವ ಯಾವುದೊಂದು ಆಡಳಿತ. ಯಾವ ಆಡಳಿತ ಬಂದು ಯಾವ ಆಡಳಿತ ಹೋದ್ರೂ ಕೂಡ, ಯಾವ ಕರೆನ್ಸಿ ಬಂದು ಯಾವ ಕರೆನ್ಸಿ ಹೋದ್ರೂ ಕೂಡ ಯಾವತ್ತೂ ವ್ಯಾಲ್ಯೂ ಇರುವಂತದ್ದು ಅಂತ ಹೇಳಿದ್ರೆ ಅದು ಬಂಗಾರ. ಹಾಗಾಗಿ ಬಂಗಾರ ಒಂದಷ್ಟು ನಮ್ಮ ಮನೆಯಲ್ಲಿರುವಂತದ್ದು ಅಂತ ಹೇಳೋದು ನಮ್ಮ ದೇಶದ ಒಂದು ವಿಶೇಷತೆ ಮತ್ತು ಮಹತ್ವತೆ. ಇದನ್ನು ನಾವು ಎಲ್ಲಿ ಕಾಣಬಹುದು ಅಂತ ಹೇಳಿದ್ರೆ, ಹಿಂದೆ ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲಿ ಅಥವಾ ಹಿಂದೆ ಅಂತಾರಾಷ್ಟ್ರೀಯ ಡಿಸ್ಟ್ರೆಸ್ ಆಗಿತ್ತು, ಎಕನಾಮಿಕ್ ಡಿಸ್ಟ್ರೆಸ್ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತದಲ್ಲಿ ಏನು ತೊಲನ ಆಗಲಿಲ್ಲ. ಅಥವಾ ಕೊರೋನಾ ಸಂದರ್ಭದಲ್ಲಿ ಒಂದಷ್ಟು ಜೀವಗಳನ್ನ ಕಳ್ಕೊಂಡ ಬೇಜಾರು ನಮಗಿದೆ ಅಂತೇಳಿ ಆದ್ರೂ ಕೂಡ ಆ ಸಂದರ್ಭದಲ್ಲಿ ದೇಶದಲ್ಲಿ ದೊಡ್ಡ ಆರ್ಥಿಕ ತೊಂದರೆಗಳಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ಒಂದಷ್ಟು ಬಂಗಾರ ಇದೆ. ಆ ಕಷ್ಟಕ್ಕೆ ಬೇಕಾಗುವಾಗ ಸಿಗುವಂಥದ್ದು ಬಂಗಾರ ಅಂತ ಹೇಳೋದನ್ನ ಹೇಳ್ತಾ, ಇವತ್ತು ಲಕ್ಷ್ಮಿಯನ್ನ, ದೇವಿಯನ್ನ, ಮೂರು ದೇವಿಯರು ಲಕ್ಷ್ಮೀ, ಸರಸ್ವತಿ, ದುರ್ಗೆ, ಮೂರು ದೇವಿಯರ
ಒಟ್ಟಿಗೆ ಇರುವಂತಹ ಒಂದು ರೂಪ ಅಂತ ಹೇಳಿದ್ರೆ ಅದು ಲಲಿತ. ಆ ಲಲಿತಾ ಸಹಸ್ರನಾಮದೊಂದಿಗೆ ನಾವಿವತ್ತು ಕುಂಕುಮಾರ್ಚನೆ ಮಾಡಲಿಕ್ಕಿದ್ದೇವೆ. ಸೊ ಆ ಕುಂಕುಮಾರ್ಚನೆಯ ವಿಶೇಷವಾಗಿ ಪುಣ್ಯ ಒಂದು ಕಾಲ ಇವತ್ತು ಬಂದಿದೆ ಅಂತ ಹೇಳ್ತಾ, ವಿಶೇಷವಾಗಿ ಇಲ್ಲಿ ಸೇರಿದ ಮಹಿಳೆಯರಿಗೆ ಒಂದು ಗೌರವ ಕೊಡುವಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಿರುಕಾಣಿಕೆಯಾಗಿ ಒಂದು ಸಣ್ಣ ಬೆಳ್ಳಿ ನಾಣ್ಯ ಮತ್ತು ನಮ್ಮ ಸಿಲ್ವರ್ ಅಥವಾ ಜೇಸಾಪಿನ ಒಂದು ಕಾರ್ಡ್ ಅನ್ನ 500 ರೂಪಾಯಿಯ ಒಂದು ಪ್ರಥಮ ಕಂತು ಅಂತ ಹೇಳುವ ಕಾರ್ಡ್ ಅನ್ನು ನಾವು ತಮಗೆಲ್ಲರಿಗೆ ಒಂದು ಗೌರವಪೂರ್ವಕವಾಗಿ ಸಮರ್ಪಣೆ ಮಾಡಲಿಕ್ಕೆ ತಾವು ಅದನ್ನು ಮುಂದುವರಿಸುವುದು. ಇಲ್ಲದಿದ್ದರೆ ಅದೇ ರೀತಿ ಅದನ್ನೇ ಕೂಡಲೇ ಏನಾದರೂ ನೀವು ಅದನ್ನು ಖರೀದಿ ಮಾಡಿಕೊಂಡು ಹೋಗಬಹುದು, ಅದು ತಮಗೆ ಬಿಟ್ಟದ್ದು. ಸಣ್ಣ ಒಂದು ತಮಗೆ ಅದನ್ನು ನಾವು ಸಲ್ಲಿಸುವಂತ ಗೌರವ ಅಂತೇಳಿ ಹೇಳ್ತಾ ಅದನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮನ್ನು ಕೇಳಿಕೊಳ್ತೇನೆ. ನಾವು ಅದನ್ನ ಕಾರ್ಡ್ ಅನ್ನ ಕೊಡ್ತೇವೆ. ನಿಮ್ಮ ಹೆಸರನ್ನ ಎಂಟ್ರಿ ಮಾಡುವಂತದ್ದು ಮಾಡಬೇಕು. ಯಾಕಂದ್ರೆ ಪ್ಲೇಯಿಂಗ್ ಕಾರ್ಡಿಗೆ ನಾವು ಹೆಸರು ಇಲ್ಲಿ ತಗೊಳ್ಳಿಲ್ಲ ಕಾರಣ ಹೆಸರು ಹಾಕಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಹೆಸರು ಹಾಕಿದ್ರೆ ಹಂಚಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಪ್ಲೇಯಿಂಗ್ ಕಾರ್ಡ್ ಕೊಡ್ತೇವೆ, ನೀವೇ ಅದನ್ನ ಎಂಟ್ರಿ ಮಾಡಿಸ್ಬೋದು. ಇವತ್ತೇ ಮಾಡಬಹುದು, ನಾಳೆ ನಾಡದಲ್ಲಿ ಬಂದಾಗ ಯಾವುದು ಮಾಡಿಸ್ಬೋದು, ಯಾವುದು ಹಾಗೆ ಅಂತೇಳಿ ಹೇಳ್ತಾರೆ. ವಿಶೇಷವಾಗಿ ಕುಂಕುಮಾರ್ಚನೆ ಮತ್ತೊಬ್ಬರ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು 3 ವರ್ಷಗಳ ಹಿಂದೆ ಈ ಒಂದು ಕಾರ್ಯ, ಈ ಒಂದು ಮಹತ್ಕಾರ್ಯ, ಈ ಒಂದು ಪುಣ್ಯ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ದೇವರು ನಮಗೆ ಅನುಗ್ರಹಿಸಿದ್ರು. ಆ ಹಿಂದೆ ಇದಕ್ಕೆ ಪ್ರೇರಕರು ಶ್ರೀಯುತ ರಾಘವೇಶ್ವರ ಸ್ವಾಮೀಜಿಗಳು. ಎಂದು ಹೇಳಿದ್ರೆ ನಮ್ಮೆಲ್ಲ ಮಹಿಳೆಯರನ್ನ ಸೇರಿಸಿಕೊಂಡು ಈ ಒಂದು ಕುಂಕುಮಾರ್ಚನೆ ಹೀಗಿದೆ, ಹೀಗೆ ಮಾಡ್ಬೋದು, ಯಾವ ರೀತಿಯಲ್ಲಿ ಮಹಿಳೆಯರು ಸೇರ್ಕೊಳ್ಬೋದು ಅಂತೇಳಿ ತೋರಿಸ್ಕೊಟ್ಟದ್ದು ಶ್ರೀಯುತ ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಮುಂದಿನ ದಿವಸಗಳಲ್ಲಿ ಇದನ್ನು ದೇವಾಲಯ ಸಂವರ್ಧನಾ ಸಮಿತಿಯ ಮುಖಾಂತರ ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಮಾಡಬೇಕು ಅಂತ ಹೇಳುವಂತಹ ಸಂಕಲ್ಪ ನಮ್ಮದು. ಆ ಸಂದರ್ಭದಲ್ಲಿ ತಮ್ಮ ಮನೆಯ ಪಕ್ಕ ತಮ್ಮ ವ್ಯವಹಾರದ ಸ್ಥಳಗಳಿದ್ರೆ ಆ ವ್ಯವಹಾರ ಸ್ಥಳಗಳ ಪಕ್ಕ ಈ ಒಂದು ಭಜನಾ ಮಂದಿರ ಇರ್ಬೋದು, ಧಾರ್ಮಿಕ ಶ್ರದ್ಧಾ ಕೇಂದ್ರ ಇರ್ಬೋದು, ದೇವಸ್ಥಾನ ಇರ್ಬೋದು ಅಂತ ಕಡೆಗಳಲ್ಲಿ ಅಲ್ಲಿನ ಊರಿನ ಮಹಿಳೆಯರನ್ನು ಸೇರಿಸಿಕೊಂಡು ತಿಂಗಳಲ್ಲಿ 1 ದಿವಸ ಈ ರೀತಿ ಕುಂಕುಮಾರ್ಚನೆಯನ್ನು ನಾವು ಮಾಡೋದು ಮತ್ತು ಧಾರ್ಮಿಕ ವಿಚಾರಗಳನ್ನ ಹಂಚಿಕೊಳ್ಳುವಂಥದ್ದು ಆ ಮೂಲಕ ಮಕ್ಕಳನ್ನ ಸೇರಿಸಿಕೊಂಡು ಹಿಂದೂ ಧಾರ್ಮಿಕ ಶಿಕ್ಷಣ ಇವತ್ತು ಸುಮಾರು 30 ಕಡೆಗಳಲ್ಲಿ ಪ್ರಾರಂಭ ಆಗಿದೆ. ಆದ್ರೆ ಅದು ಮುಂದುವರಿಲಿಕ್ಕೆ ಅಷ್ಟೇ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಮಕ್ಕಳು ಬರೋದಿಲ್ಲ, ನಾವು ಸೇರ್ಕೊಂಡು ಮಾಡಬೇಕು. 20-30 ಕಡೆಯಲ್ಲಿ ಪ್ರಾರಂಭ ಆದ್ರೂ ಇವತ್ತು 24 ಕಡೆ ಮಾತ್ರ ನಡೀತಾ ಇದೆ. ಇನ್ನೊಂದು 6 ಕಡೆಯಲ್ಲಿ ಅದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಸೊ ಆ ರೀತಿಯಲ್ಲಿ ಆ ಒಂದು ಕಾರ್ಯಕ್ಕೂ ಪುಣ್ಯ ಕಾರ್ಯಕ್ಕೂ ಕೂಡ ತಾವೆಲ್ಲರೂ ಹೆಗಲು ತಮ್ಮ ಮುಂದೆ ನಿಂತು ಇದನ್ನು ನಡೆಸ್ಕೊಳ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಇವತ್ತಿಗೆ ಬಂದಂತಹ ನಿಮಗೆಲ್ಲರಿಗೂ ವಿಶೇಷವಾದ ವಂದನೆಗಳನ್ನ, ಅಭಿವಂದನೆಗಳನ್ನ ಸಲ್ಲಿಸ್ತಾ विश्वानिनो दुर्गः दातव्यः
नयानिनो दुर्गः जातवेदस्य श्रीमती ईश्वर रामकृष्ण भट, श्रीमती इंदिरा, श्रीमती उषा, श्रीमती मंगला गौरी ಹಾಗೂ ಶ್ರೀಮತಿ ಕ್ಷಮಾ ಸಂತೋಷ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದು ಚಿನ್ನದ ಬಣ್ಣದಲ್ಲಿರುವ ಬೆಳ್ಳಿಯ ಕುಂಕುಮ ಬಾಕ್ಸ್. ಮನೆಯಲ್ಲಿ ನೀವು ಅರ್ಚನೆ ಮಾಡಿದ ಕುಂಕುಮವನ್ನು ಇಟ್ಟುಕೊಳ್ಳಿಕ್ಕೆ ಮತ್ತು ಅದು ಚಿನ್ನದ ಲೇಪನ ಇರೋದ್ರಿಂದ ಅದಕ್ಕೆ ವಿಶೇಷ ಮಹತ್ವ ಬರುತ್ತೆ. ಹಾಗಾಗಿ ಚಿನ್ನದ ಲೇಪನವನ್ನು ಯಾವಾಗಲೂ ಚಿನ್ನ ನಾವು ಬಾಯಲ್ಲಿ ಹಾಕೊಳ್ಳೋದು, ಯಾವಾಗಲೂ ಯಾವ ಸಣ್ಣ ಮಗುವಿಗೆ ಕೂಡ ನಾವು ಚಿನ್ನದ ಉಂಗುರದಲ್ಲಿ ನಾವು ಜೇನು ಕೊಡೋದು ಚಿನ್ನದ ಉಂಗುರದಲ್ಲಿ. ಹಾಗಾಗಿ ಆ ಚಿನ್ನದ ಒಂದು ತುಣುಕು ಕೂಡ ದೇಹಕ್ಕೆ ಹೋದ್ರೆ ಒಳ್ಳೇದು ಅಂತ. ಇತ್ತೀಚೆಗೆ ಇನ್ನೊಂದು ಕಡೆ ನೋಡಿದ್ರೆ ಚಿನ್ನದ ಕಣ್ಣಿಗೆ ಚಿನ್ನದ ಸಣ್ಣ ರೀತಿಯ ನ್ಯಾನೋ ಇಂಜೆಕ್ಷನ್ ರೀತಿಯಲ್ಲಿ ಕೊಟ್ಟಾಗ ದೃಷ್ಟಿ ಕೂಡ ಬರ್ತದೆ ಅಂತ ಹೇಳುವಂತ ಒಂದು ಲೇಖನ ನಿನ್ನೆ ನೋಡಿದೆ ನಾನು. ಹಾಗಾಗಿ ಆ ದೃಷ್ಟಿ ವೃದ್ಧಿ ಆಗ್ತದೆ ಅಂತ ಹೇಳುವಂತ. ಮೂರನೇ ಶುಕ್ರವಾರ ಸಂಜೆ 4:00 ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಪೂರ್ಣ ಮನಸ್ಸಿನಿಂದ ಯಾವುದೇ ಒಂದು ದೇವಿ ಆರಾಧನೆ ಮಾಡಬೇಕಿದ್ರೆ ನಮಗೆ ವಿದ್ವಾಂಸರ ಒಂದು ಆಶೀರ್ವಾದ ಬೇಕು. ಹಾಗಾಗಿ ನಮ್ಮ ಉದಯ ಭಟ್ ಪುರೋಹಿತ ಇವರು ಬಹಳ ಕಾಳಜಿಯಿಂದ ಮಹಿಳೆಯರಿಗೆ ಸಂಸ್ಕೃತ ಅಕ್ಷರ ನಮಗೆ ತಪ್ಪು ಬರ್ತದೆ, ಆ ತಪ್ಪು ಬಂದ್ರೂ ದೇವಿಯ ಅನುಗ್ರಹ ನಮಗೆ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಸೇವೆ ರೂಪದಲ್ಲಿ ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಮನದಾಳದ ಹೃದಯಾಂತರಾಳದ ಕೃತಜ್ಞತೆಗಳನ್ನ ಹೇಳುತ್ತಾ ಆಶೀರ್ವಾದಗಳನ್ನ ಬೇಡುತ್ತಾ ಅವರಿಗೊಂದು ಸಣ್ಣ ಗೌರವ ಸಮರ್ಪಣೆಯನ್ನ ನಿಮ್ಮ ಮುಂದೆ ಈಗ ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರಗಳು. देवो महेश्वरः गुरुः साक्षात् परब्रह्म तस्मै श्री गुरवे नमः। वक्रतुण्ड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। शिवं शिवकरं शान्तं शिवात्मानं शिवोत्तमं शिवमार्गप्रणेतारं प्रणतोऽस्मि सदा शिवम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते। ಹೂವನ್ನು ಬಲಗೈಯಲ್ಲಿ ಇಟ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸ್ವಸ್ತಿ ಶ್ರೀ ಕೃಷ್ಣಾದ್ಯ ಭಗವತೋ ಎಡಗೈ ಅಡಿಯಲ್ಲಿ ಬಲಗೈ ಇದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸ್ವಸ್ತಿ ಶ್ರೀ ಕೃಷ್ಣಾದ್ಯ ಭಗವತೋ ಮಹಾಪುರುಷಸ್ಯ ವಾಸುದೇವಸ್ಯ ವಿಷ್ಣೋರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪದಾರ್ಥೆ ಶ್ರೀಹರೇ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ दक्षिणे तीरे गोराष्ट्रदेशे गोकर्णमण्डले शालिवाहनशकवर्षे बौद्धावतारे अस्मिन् वर्तमानव्यावहारिके विश्वावसु नाम संवत्सरस्य उत्तरायणे वसन्त ऋतौ वैशाखमासे शुक्लपक्षे दशम्यां तिथौ सद्यवासरः भौमवासरयुक्तायां शुभयोग शुभकर्ण शुभवान शुभतिथि शुभनक्षत्रयुक्तायाम् एवं गुणविशेषण विशिष्टायां शुभतिथौ ಅವರವರ ನಕ್ಷತ್ರ ಹೇಳಿಕೊಳ್ಳಿ, ಅವರವರ ರಾಶಿ ಹೇಳಿಕೊಳ್ಳಿ, ಅವರವರ ಹೆಸರು ಹೇಳಿಕೊಳ್ಳಿ, ಅಸ್ಮಾಕಂ ಅಂತ ಹೇಳಿಕೊಳ್ಳಿ. ನಮ್ಮ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಶುಭಾಭಯ
आयुष्य आनंद आयुरारोग्य ऐश्वर्याभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थं लक्ष्मी निवारण पूर्वक गजांत लक्ष्मी प्राप्त्यर्थं धन कनक वस्तु वाहनादि सकल ऐश्वर्याभिवृद्ध्यर्थं कुमार कुमारिकयोः सद्विद्या सद्बुद्धि सदाचार सिद्ध्यर्थं मंत्र तंत्र यंत्र अभिकार कृत्रिमादि समस्त बाधा निवारणार्थं श्री समस्त मनस्संकल्प सिद्ध्यर्थं महाकाली महालक्ष्मी महासरस्वती स्वरूपायाः श्री दुर्गा परमेश्वर्याः पूर्णानुग्रह सिद्ध्यर्थं ललिता सहस्रनाम कुंकुमार्चनं करिष्ये हूವನ್ನು यंत्ರದ ಮೇಲೆ ಹಾಕಿ अस्य श्री ललिता सहस्रनाम स्तोत्रमाला मंत्रस्य वशिन्यादि वाग्देवता ऋषयः अनुष्टुप्-छन्दः श्री ललिता परमेश्वरी देवता श्रीमद्भागवकोटेति बीजं मध्यकोटेति शक्तिः षष्टिकोटेति कीलकं श्री ललिता महात्रिपुरसुन्दरी प्रसाद सिद्धिद्वारा किंचित फलावाप्त्यर्थे अर्चने विनियोगः लं पृथिव्यात्मिकायै गन्धं पयामि खम् आकाशात्मिकायै पुष्पं पयामि यं वायुवात्मिकायै धूपं पयामि लं तेजोमयात्मिकायै दीपं पयामि त्वमृतात्मिकायै नैवेद्यं पयामि संसोमात्मिकायै ताम्बूलं समर्पयामि गन्धादि पंचोपचार पूजा समर्पयामि ध्यानं सिंधूरारुण विग्रहां त्रिनयनां माणिक्यमौलिस्फुरत्तारानायक शेखरां हितमुखी दीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नकटस्थरक्तचरणां ध्यायेत्परामम्बिकाम् कदम्बवनवासिन्यै नमः सुधासागर मध्यस्थायै नमः कामाक्षै नमः कामदायिन्यै नमः देवर्षिगणसङ्घातस्तूयमानात्मवैभवायै नमः पण्डपदोद्युक्तशक्तिसेनासमन्वितायै नमः सम्पत्करी समारूढ सिन्धूरव्रजसेवितायै नमः अश्वारूढातिष्ठाश्वकोटिकोटिभिरावृतायै नमः चक्रराजरथारूढ सर्वायुधपरिष्कृतायै नमः येयचक्ररथारूढ मन्त्रिणी परिसेवितायै नमः ये चक्ररथारूढ दण्डनाथा पुरस्कृतायै नमः ज्वालामालिनिकाक्षिप्तवह्निप्राकारमध्यगायै नमः वण्डसैन्यपदोद्युक्तशक्तिविक्रमहर्षितायै नमः विद्यापराक्रमाटोपनिरीक्षणसमुत्सकायै नमः वण्डपुत्रवदोद्युक्तबालाविक्रमनन्दितायै नमः मन्त्रिण्यम्बा विरचितविशङ्गपददोषितायै नमः त्रिशुक्रप्राणहरणवाराहीर्वीर्यनन्दितायै नमः निर्भिन्नविघ्नयन्त्रप्रहर्षितायै नमः वण्डासुरेन्द्रनिर्मुक्तशस्त्रप्रत्यस्तवर्षिण्यै नमः रोगिण्यै नमः शक्तिकूटैकतापन्नकट्यथो भागधारिण्यै नमः मूलमन्त्रात्मिकायै नमः मूलकूटत्रयकलेवरायै नमः कुलामृतैकरसिकायै नमः समयाचारतत्परायै नमः
निर्नाशायै नमः मृत्युमथन्यै नमः दोषवर्जितायै नमः सर्वज्ञायै नमः महारूपायै नमः ताण्डवसाक्षिण्यै नमः चतुष्षष्टिकलामय्यै नमः महाचतुष्षष्टिकोटियोगिनी गणसेविद्यायै नमः चारुचन्द्रकलाधरायै नमः चराचरजगन्नाथायै नमः चक्ररार्वत्यै नमः पद्मनयनायै नमः पद्मरागसमप्रभायै नमः ध्यानध्यातृध्येयरूपायै नमः धर्माधर्मविवर्जितायै नमः विश्वरूपायै नमः ईश्वर्यै नमः सदाशिवायै नमः अनुग्रहदायै नमः पञ्चकृत्यपरायणायै नमः भैरव्यै नमः भगमालिन्यै नमः पद्मासनायै नमः भगवत्यै नमः पद्मनाभसहोदर्यै नमः उन्मेषनिमिषोत्पन्नविपन्नभुवनावल्यै नमः सहस्रशीर्षवदनायै नमः सहस्राक्ष्यै नमः सहस्रपदे नमः आब्रह्मकीटजनन्यै नमः वर्णाश्रमविदायिन्यै नमः निजज्ञारूपनिगमायै नमः पुण्यफलप्रदायै नमः श्रुतिसीमन्तसिन्धूरीकृतपादाब्जधूलिकायै नमः सकलागमसन्दोहशुक्तिसम्पूर्णमौक्तिकायै नमः पुरुषार्थप्रदायै नमः पूर्णायै नमः भोगिन्यै नमः भुवनेश्वर्यै नमः अम्बिकायै नमः अनादिनिधनायै नमः हरिब्रह्मेन्द्रसेवितायै नमः नारायण्यै नमः नादरूपायै नमः नामरूपविवर्जितायै नमः ह्रीङ्कार्यै नमः श्रीमत्यै नमः हृद्यायै नमः हेयोपादेरवर्जितायै नमः राजराजार्चितायै नमः राज्ञै नमः रम्यायै नमः राजीवलोचनायै नमः रञ्जन्यै नमः रस्यायै नमः रणत्किङ्किणिमेखलायै नमः रमायै नमः रागेन्दुवदनायै नमः रतिरूपायै नमः रतिप्रियायै नमः रक्षाकर्यै नमः राक्षसग्न्यै नमः रामायै नमः रमणलम्बडायै नमः काम्यायै नमः कामकलारूपायै नमः कदम्बकुसुमप्रियायै नमः कल्याण्यै नमः जगतीकन्दायै नमः करुणारससागरायै नमः कलावत्यै नमः कलालापायै नमः कान्तायै नमः कादम्बरीप्रियायै नमः वरदायै नमः वामनयनायै नमः वारुणीमदविह्वलायै नमः विश्वाधिकायै नमः वेदवेद्यायै नमः विधात्रे नमः वेदजनन्यै नमः विष्णुमायायै नमः क्षेत्रक्षेत्रज्ञपालिन्यै नमः क्षयवृद्धिविनिर्मुक्तायै नमः
स्वरूपिण्यै नमः संभृताशेषपाखण्डायै नमः सदाचारप्रवर्तिकायै नमः तापत्रयाग्निसन्तप्तसमाघातनचन्द्रिकायै नमः तरुण्यै नमः तापसाराध्यायै नमः तनुमध्यायै नमः तमोपहायै नमः चित्यै नमः तत्त्वदलक्षार्थायै नमः चिदेकरसरूपिण्यै नमः स्वात्मानन्दलवीभूतब्रह्माद्यानन्दसन्तत्यै नमः परायै नमः प्रत्यक्षितेरूपायै नमः पश्यन्त्यै नमः परदेवतायै नमः मध्यमायै नमः वैकरीरूपायै नमः भक्तमानसहंसिकायै नमः कामेश्वरप्राणनाट्यै नमः कृतज्ञायै नमः कामपूजितायै नमः शृङ्गाररससम्पूर्णायै नमः जयायै नमः जालन्धरस्थितायै नमः ओढ्यानपीठनिलयायै नमः इन्दुमण्डलवासिन्यै नमः रहोयागक्रमाराध्यायै नमः रहस्सर्पणदर्पितायै नमः सद्यप्रसादिन्यै नमः साक्षिवर्जितायै नमः षडङ्गदेवतायुक्तायै नमः षाट्पुण्यपरिपूरितायै नमः नित्यक्लिन्नायै नमः निरुपमायै नमः निर्वाणसुखदायिन्यै नमः नित्याषोडशिकारूपायै नमः श्रीकण्ठार्थशरीरिण्यै नमः प्रभावत्यै नमः प्रभारूपायै नमः प्रसिद्धायै नमः परमेश्वर्यै नमः मूलप्रकृत्यै नमः अव्यक्तायै नमः व्यक्ताव्यक्तस्वरूपिण्यै नमः व्यापिन्यै नमः विविधाकारायै नमः विद्याविद्यास्वरूपिण्यै नमः महाकालेशनयनकुमुदाह्लादकौमुद्यै नमः भक्तार्थतमोवेदभानुसन्तत्यै नमः शिवलोक्यै नमः शिवाराध्यायै नमः शिवमूर्त्यै नमः शिवङ्गर्यै नमः शिवप्रियायै नमः शिवपरायै नमः शिष्टेष्ठायै नमः शिष्टपूजितायै नमः अप्रमेयायै नमः स्वप्रकाशायै नमः मनोवाचामगोचरायै नमः चिच्चक्त्यै नमः चेतनारूपायै नमः जडशक्त्यै नमः जडात्मिकायै नमः गायत्र्यै नमः
सर्वसंविन्यै नमः सव्यापसव्यमार्गस्थायै नमः सर्वापद्विनिवारिण्यै नमः स्वभावमधुरायै नमः धीरायै नमः धीरसमर्जितायै नमः चैतन्यार्घ्यसमाराध्यायै नमः चैतन्यकुसुमप्रियायै नमः सदोदितायै नमः सदा तुष्टायै नमः करुणादित्यपाटलायै नमः दक्षिणाराध्यायै नमः तरस्मेरमुखाम्बुजायै नमः कौलिनी केवलायै नमः अनर्घ्यकैवल्यपददायिन्यै नमः स्तोत्रप्रियायै नमः स्तुतिमध्यै नमः श्रुतिसंस्तुतवैभवायै नमः मनस्विन्यै नमः मानवत्यै नमः महेश्यै नमः मङ्गलाकृत्यै नमः विश्वमात्रे नमः जगद्धात्रे नमः विशालाक्ष्यै नमः विरागिण्यै नमः प्रगल्भायै नमः परमोदारायै नमः परमोदायै नमः मनोमय्यै नमः व्योमकेश्यै नमः विमानस्थायै नमः वज्रिण्यै नमः वामकेश्वर्यै नमः पञ्चयज्ञप्रियायै नमः पञ्चप्रेतमञ्चादिशायिन्यै नमः पञ्चम्यै नमः पञ्चभूतेश्यै नमः पञ्चसङ्ख्योपचारिण्यै नमः शाश्वत्यै नमः शाश्वतैश्वर्यायै नमः शर्मदायै नमः शम्भुमोहिन्यै नमः धरायै नमः धरसुतायै नमः धन्यायै नमः धर्मिण्यै नमः धर्मवर्धिन्यै नमः लोकातीतायै नमः गुणातीतायै नमः सर्वातीतायै नमः शमात्मिकायै नमः बन्धूककुसुमप्रख्यायै नमः सुमङ्गल्यै नमः सुखकर्यै नमः सुवेशाढ्यायै नमः सुवासिन्यै नमः सुवासिन्यर्चनप्रीतायै नमः अशोभनायै नमः शुद्धमानसायै नमः बिन्दुतर्पणसन्तुष्टायै नमः पूर्वजायै नमः पुराम्बिकायै नमः दशमुद्रसमाराध्यायै नमः त्रिपुराश्रीशिवङ्गर्यै नमः ज्ञानमुद्रायै नमः ज्ञानगम्यायै नमः ज्ञानज्ञेयस्वरूपिण्यै नमः त्रिकण्डेश्यै नमः त्रिगुणायै नमः अम्बायै नमः त्रिकोणगायै नमः अनघायै नमः अद्भुतचारित्रायै नमः वाञ्छितार्थप्रदायिन्यै नमः अभ्यासातिशयज्ञातायै नमः षडर्थातीतरूपिण्यै नमः सर्वानुल्लङ्घ्यशासनायै नमः श्रीचक्रराजनिलयायै नमः श्रीशिवायै नमः शिवशक्त्यैक्यरूपिण्यै नमः ललिताम्बिकायै नमः ಆ ತಪೋವನವನ್ನು ದೇವಿ ಮನಸ್ಸಿನ ಮೇಲೆ ಆಶೀರ್ವಾದ ನೀಡ್ತಾಳೆ ಅನ್ನುವ ನಂಬಿಕೆ ಇದೀಗ ಸ್ತೋತ್ರ. तदपि च न जाने स्तुतिमहो जाक्वानन्ध्यानं तदपि च न जाने स्तुते तदपि च न जाने विलपनं रञ्जाने मातस्त्वदनुसरणं क्लेशहरणं विधेयज्ञानेन द्रविणविरहेण रसतया विधेया शक्यत्वात् तव शरणयोग्याच्युतभूत्
भवन्ति सरलाः परन्तेषां मध्ये विरलतरलोहन्तवसुतः मदीयोऽयं त्यागः समुचितमिदं नो तव शिवे कुपुत्रो जायेत क्वचिदपि कुमाता न भवति जगन्माधर्मादस्तव चरणसेवा न रचिता न वा दत्तं देवि द्रविणमपि भूयस्तव मया तथापि त्वं स्नेहं मयि निरुपमं यत्र कुरुषे कुपुत्रो जायेत क्वचिदपि कुमाता न भवति परित्यक्त्वा देवान् विविधविधसेवा कुलतया मया पञ्चाशीतेरधिकमपनीते तु वयसि इदानीं येन्मातस्तव यदि कृपा नापि भविता निरालम्बोलम्बोदरजननि कल्यामि शरणम् स्वपाको जल्पाको भवति मधुपाकोपमगिरा निरातङ्को रङ्को विहरति चिरङ्कोटिकनकैः तवापन्ने कर्णे विशति मनुवर्णे फलमिदम् जनः को जानीते जननि जपनीयं जपविदौ चिताभस्मालेपो करलमशनं दिक्पटतरो जटाधारी कण्ठे भुजगपतिहारी पशुपतिः कपाली भूतेषु भजति जगदीशैकभगवे उत्तानि ग्रहणपरिपाटी फलमिदम् मोक्षस्याकाङ्क्षा न च विभववाञ्छापि जनमे न विज्ञानापेक्षा शशिमुखि सुखेच्छापि न पुनः ततस्त्वां नय्याचे जननि जननय्यातु मम वै दृढानि रुद्राणि शिव शिव भवानीति जपतः आराधितासि विधिना विविधोपचारैः किं रोक्षचिन्तनपरैर्न कृतं वचोभिः शमे त्वमेव यदि किञ्चन मय्यनाथे तत्से कृपामुचितमम्ब परं तवैव आपत्सुमग्नस्मरणं त्वदीयं करोमि दुर्गे करुणार्णवेशि तैतच्छडत्वं मम भावयेताः क्षुधादृशात्ता जननी स्मरन्ति जगदम्ब विचित्रमत्र किं परिपूर्णा करुणास्ति चेन्मयि अपराधपरम्परावृतं न हि माता समुपेक्ष्यते सुतं मत्समपातकी नास्ति आपग्नि त्वत्समानहि एवं ज्ञात्वा महादेवी यथा योग्यं तथा कुरु यत्रैव यत्रैव मनो मदीयं तत्रैव तत्रैव तव स्वरूपं यत्रैव यत्रैव शिरो मदीयं तत्रैव तत्रैव पदद्वयन्ते स्वस्ति प्रजाभ्यः परिपालयन्तां न्यायेन मार्गेण महीं महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षतु पर्जन्यः पृथिवी सस्यशालिनी देशोऽयं शोभरहितो सज्जनाः सन्तु निर्भयाः अपुत्राः पुत्रिणः सन्तु पुत्रिणः सन्तु पौत्रिणः सदनाः सदनाः सन्तु जीवन्तु शरदां शतं श्रद्धां मेधां यशः प्रज्ञां विद्यां बुद्धिं श्रियं बलम्
आयुष्यं तेज आरोग्यं देहि मे परमेश्वरी। ओम शांति शांति शांति। ಮಾತೆಯರು ಯಾರು ಕೂಡ ಎತ್ತಿರಬಾರ್ದು. ಮೊದಲಿಗೆ ನಿಮ್ಮಲ್ಲಿಗೆ ಕೂದಲಿಗೆ ಬರ್ತಾರೆ, ಮೊದಲಿಗೆ ನಾಣ್ಯ ಹಾಕಬೇಕು, ಆನಂತರ ಅರ್ಚನೆ ಆದ ಕುಂಕುಮ. ಶ್ರೀಲಲಿತೆ ಅಂದ್ರೆ ಯಾರು, ಶ್ರೀಚಕ್ರ ಅಂದ್ರೆ ಏನು, ಕುಂಕುಮದ ವಿಶೇಷತೆ ಏನು? ಕೆಂಪಿರುವುದೆಲ್ಲ ಕುಂಕುಮ ಅಲ್ಲ. ನಮ್ಮ ಸಾವಯವ ಕುಂಕುಮವನ್ನು ಧರಿಸಿದಾಗ ನಮ್ಮ ದೇಹದಲ್ಲಿ ಆಗುವ ವಿಶೇಷತೆಗಳೇನು, ನಮಗೆ ಏನು ಪ್ರಯೋಜನ? ನಿಮಗೀಗ ಗೊತ್ತಾಗಿರ್ಬೋದು, ಹೊಸಬರಿಗೆ ಲಲಿತಾ ಸಹಸ್ರನಾಮದೊಂದಿಗೆ ಕುಂಕುಮಾರ್ಚನೆ ಮಾಡಿದಾಗ ಆದ ಅನುಭವ, ಎಲ್ಲರೂ ಜೊತೆಯಾಗಿ ಹೇಳುವಂಥದ್ದು, ಜಾತಿ ಭೇದ ಇಲ್ಲ ಇದರಲ್ಲಿ, ನಾವು ಮತ್ತು ದೇವರು ಅಷ್ಟೇ. ಆ ಒಂದು ಸಂತೋಷ, ನೆಮ್ಮದಿ ಸಿಗುವಂತದ್ದು ಬಹಳ ಅಪರೂಪ. ಯಾಕಂದ್ರೆ ಲಲಿತಾ ಸಹಸ್ರನಾಮದ ಸ್ತೋತ್ರ ಪಠಣವೇ ಅಂತದ್ದು ಅಷ್ಟೊಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ, ಅಷ್ಟೊಂದು ಅಗಾಧ ಶಕ್ತಿಯನ್ನು ಹೊಂದಿದೆ, ಅಷ್ಟೊಂದು ನಂಬಿಕೆ ನಮಗೆ ದೇವರ ಮೇಲೆ ಬರುವಂತಹ ಒಂದು ಸ್ತೋತ್ರ ಲಲಿತಾ ಸಹಸ್ರನಾಮ. ಅದು ಮಹಿಳೆಯರಿಗಂತೂ ಬಹಳ ವಿಶೇಷವಾಗಿ ದೇವಿ ಒಲಿಯುವಂತಹ ಒಂದು ಸ್ತೋತ್ರ, ನೆಮ್ಮದಿ ಕೊಡುವಂತಹ ಸ್ತೋತ್ರ. ಇದರ ಜೊತೆಗೆ ನಮಗೆ ವಿದ್ಯೆಯಲ್ಲಿ ಆಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು ನೆಮ್ಮದಿ ಕೊಡುವಂತಹದ್ದು ಲಲಿತಾ ಸಹಸ್ರನಾಮ ಓದಿದಾಗ. ಆ ಎಲ್ಲ ವಿಷಯವನ್ನ ಆ ಕುಂಕುಮೋಹತಿ ಪುಸ್ತಕದಲ್ಲಿ ನಾವು 1.5 ವರ್ಷ, ನೀವು ಫಸ್ಟಿಗೆ ನೋಡ್ಬೋದು, ಜ್ಞಾನ ಬಿಂದುಗಳು ಅಂತ ಪುಸ್ತಕದಲ್ಲಿದೆ. ಅದರಲ್ಲಿ 25 ಪ್ರಶ್ನೆಯನ್ನ ರಚನೆ ಮಾಡಿದ್ದೇವೆ. ಆ 25 ಪ್ರಶ್ನೆಗೆ ಉತ್ತರ ಇದೆ. ಯಾಕಂದ್ರೆ ನಾವು ಹೇಗೆ ಕೂತ್ಕೊಳ್ಬೇಕು, ಯಾವ ರೀತಿ ಉಪವಾಸ ಮಾಡಬೇಕು, ಯಾವ ರೀತಿ ಭಜಿಸಬೇಕು, ಮಾಡಿದ್ರೆ ಏನು ಪ್ರಯೋಜನ, ಎಲ್ಲ ವಿಚಾರವೂ ಆ 20 ಪ್ರಶ್ನೆಯಲ್ಲಿ ಉತ್ತರ ಇದೆ. ಅದರ ಜೊತೆಗೆ ಅದರ ಅಗಾಧವಾದ ನಾಲೆಜ್ ಅಥವಾ ಜ್ಞಾನ ಬೇಕಂದ್ರೆ ಈ ಪುಸ್ತಕವನ್ನ ನೀವು ಓದಬೇಕು ಮನೆಯಲ್ಲಿ. ಹಾಗಾಗಿ ಈ ಪುಸ್ತಕವನ್ನ ಓದಿ ನಿಮ್ಮ ಜೀವನ ಒಳ್ಳೆಯದಾಗಲಿ. ಹಾಗೂ ಅದೇ 25 ಪ್ರಶ್ನೆಯನ್ನ ನಾನು ನನ್ನ ಮನಸ್ಸಿಗೆ ಬಂದದ್ದು ಕುಂಕುಮಾರ್ಚನೆ ಪ್ರಾರಂಭ ಆದ ದಿನದಿಂದ, ಯಾಕೆ ಮಾಡಬೇಕು, ನಾವು ಮಾಡಿದ್ರೆ ಏನು ಪ್ರಯೋಜನ, ಸುಮ್ಮನೆ ಒಂದು ಅರ್ಚನೆ ಮಾಡೋದಕ್ಕೆ ಅರ್ಥ ಇಲ್ಲ. ಅದನ್ನು ತಿಳ್ಕೊಂಡು ಮಾಡಿದಾಗ ನಮಗೆ ಆ ಜ್ಞಾನ ಸಿಗ್ತದೆ. ಅದೇ ರೀತಿ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಈಗ 3 ವರ್ಷದಿಂದ ನಾವು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೇವೆ. ಹೊಸ ಜನ ಬರ್ತಾ ಇದ್ದಾರೆ. ಇವತ್ತಂತೂ ಬಹಳ ಸಂತೋಷ ಆಯ್ತು. ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ಮನಸ್ಸು ತುಂಬಿ ಬಂದಿದೆ. ನೀವೆಲ್ಲರೂ ಮಹಿಳೆಯರು ಬಂದಿದ್ದೀರಿ. ಇದೊಂದು ಮಳಿಗೆ ಆದ್ರೂ ನಾವಿಲ್ಲಿ ಧಾರ್ಮಿಕವಾದ ವಿಚಾರಗಳು, ಯಾಕೆಂದ್ರೆ ಒಂದು ಸಂಸ್ಥೆ ಅಂತ ಹೇಳುದು 100 ಜನರಿಗೆ ಜೀವನವನ್ನ ಕಟ್ಟಿಕೊಡುವಂಥದ್ದು. ಆದ್ರೆ ಅಲ್ಲಿ ನಮ್ಮ ಧರ್ಮವ ಯಾವಾಗ ಇರ್ತದೆ ಆಗ ಆ ಸಂಸ್ಥೆ ಉಳಿತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಇವತ್ತು ನಿಮಗೆಲ್ಲ ಸಂತೋಷ ಆಗ್ಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು. ಒಬ್ಬಳು ಮಾತೆಯಿಂದ ಕುಟುಂಬ, ಕುಟುಂಬದಿಂದ ಗ್ರಾಮ, ಗ್ರಾಮದಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ದೇಶ, ದೇಶದಿಂದ
ಇಡೀ ವಿಶ್ವ ಬೆಳಕಿ ಅಂತ ಮನದುಂಬಿ ಹಾರೈಸ್ತಾ ಇದೀಗ ಮಂಗಳಾರತಿಯನ್ನು ಮಾಡೋಣ. ಎಲ್ಲರೂ ಆದಿಲಕ್ಷ್ಮೀ ದೇವಿಗೆ ನಾವು ದೇವಸ್ಥಾನದಲ್ಲಿ ಹೇಳಿಕೊಡ್ತಾ ಇದ್ದೇವೆ. ಬರುವವರೆಲ್ಲರೂ ಜೊತೆಯಾಗಿ ಸೇರೋಣ. ಕೂತ್ಕೊಂಡೆ ಮಾಡುವ ಎಲ್ಲರೂ ಕಾಣಲಿಕ್ಕೆ. ದೇವಿಗೆ ಸಮರ್ಪಣೆ ಮಾಡಿ ಅದನ್ನ ಮನೆಗೆ ತಗೊಂಡು ಹೋಗ್ಬೇಕು. ಆಗ ಅಷ್ಟೊಂದು ಅರ್ಚನೆ ಮಾಡಿದ ಶಕ್ತಿ ಆ ಕುಂಕುಮದಲ್ಲಿದೆ. ಅದರ ಜೊತೆಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ಮನೆಯಲ್ಲಿ ಕುಂಕುಮ ಕೊನೆ ಚಿಟಿಕೆ ಯಾವಾಗ ಬರ್ತದಾಗ ನಾವು ಕುಂಕುಮ ಸೇರಿಸ್ಕೊಳ್ಬೇಕು. ಪುನಃ ಅಷ್ಟು ಅರ್ಚನೆ ಮಾಡಿದಂತಹ ಶಕ್ತಿ ಆ ಕುಂಕುಮದಲ್ಲಿ ಬರ್ತದೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಮೂಮಾಲೆ ಹಾಕಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಮೂಮಾಲೆ ಹಾಕಿರೆ. ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ. ಕನಕಲಕ್ಷ್ಮಿಗೆ ನೀವು ನೈವೇದ್ಯ ತನ್ನಿರೆ, ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ. ನಮ್ಮೆಲ್ಲರ ಹೆಸರಲ್ಲಿ ಒಂದು ಬೆಳ್ಳಿಯ ಹೂಡಿಕೆಯ ಮೊದಲ ಕಂತನ್ನು ನಮ್ಮ ಸಂಸ್ಥೆಯ ವತಿಯಿಂದ ಹಾಕಿ ನಿಮಗೆ ಅಲ್ಲಿ ಬುಕ್ಸ್ ರೆಡಿ ಇರ್ತದೆ, ನಿಮ್ಮ ಪಾಸ್ಬುಕ್. ನೀವು ಊಟ ಮಾಡಿ ಹೋಗುವ ಸಂದರ್ಭದಲ್ಲಿ ಆ ಪುಸ್ತಕವನ್ನು ತೆಗೆದುಕೊಳ್ಬೇಕು. ಮುಂದಿನ ದಿನದಲ್ಲಿ ಅದರಲ್ಲಿ ಬೆಳ್ಳಿಯನ್ನು ಹೂಡಿಕೆ ಮಾಡಿಕೊಂಡು ಹೋಗುವುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.